ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಕರ್ತರಾದ ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯು, ಪಿತದೇವರ ಕೃಪೆಯು ಹಾಗೂ ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆಯೂ ಇರಲಿ. ನಿಮ್ಮೊಡನೆಯೂ ಇರಲಿ. ನಾವು ತ್ರಿಯೇಕ ದೇವರನ್ನು ಆರಾಧಿಸಿ ಹಾಡೋಣ. ಆರಾಧನೆ ದೇವ ಆರಾಧನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ. ನಿಮ್ಮ ಮಕ್ಕಳು ವಚನಾಮೃತ ಈ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಲೋಕದ ವಿವಿಧ ದೇಶಗಳಲ್ಲಿ, ವಿವಿಧ ಪರಿಸ್ಥಿತಿಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ ಇದ್ದರೂ ಕೂಡ ನಮ್ಮೆಲ್ಲರನ್ನು ತಂದೆಯಾದ ದೇವರೇ, ನಿಮ್ಮ ಪ್ರೀತಿಯು ಹಾಗೂ ನಿಮ್ಮ ಕೃಪೆಯು ನಮ್ಮನ್ನು ಒಂದುಗೂಡಿಸ್ತದೆ. ಈ ವಚನಾಮೃತ ಕಾರ್ಯಕ್ರಮದ ಮುಖಾಂತರ ನಮ್ಮನ್ನು ಹರಸಿರಿ. ನಿಮ್ಮ ಕೃಪೆಯು ನಮ್ಮ ಮೇಲೆ ವಿಶೇಷವಾಗಿ ಹರಿದು ಬರಲಿ. ನಮ್ಮ ದುಷ್ಟ ಶಕ್ತಿಗಳ ಕೈವಶದಿಂದ ನಮ್ಮನ್ನು ಬಿಡುಗಡೆಗೊಳಿಸಿರಿ. ನಾವು ಈ ಲೋಕದ ವ್ಯಾಮೋಹಕ್ಕೆ ಗುರಿಯಾಗದೆ ಪ್ರಭು ತಂದೆಯಾದ ದೇವರೇ, ನಿಮ್ಮಲ್ಲಿ ಆಕರ್ಷಿಸಲ್ಪಡುವಂತೆ, ಸ್ವರ್ಗದ ನಿತ್ಯ ಜೀವನದಲ್ಲಿ ನಾವು ಭರವಸೆ ಇಡುವಂತೆ ನಮ್ಮನ್ನು ಹರಸಿರಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಎಲ್ಲ ನನ್ನ ಮಿತ್ರರನ್ನು ನೀವು ಆಶೀರ್ವದಿಸಿ, ಅವರ ಮಧ್ಯದಲ್ಲಿರುವಂತಹ ರೋಗಿಗಳನ್ನು ಗುಣ ಮಾಡಿರಿ. ಅವರ ನೋವುಗಳನ್ನು ಹೊಗಲಿಸಿರಿ, ತೊಲಗಿಸಿರಿ. ಅವರ ಜೀವನದಲ್ಲಿರುವಂತಹ ಕಡು ಬಡತನದಿಂದ, ಆರ್ಥಿಕವಾದ ಸಂಕಷ್ಟಗಳಿಂದ ಅವರನ್ನು ಬಿಡುಗಡೆಗೊಳಿಸಿರಿ. ತಂದೆಯಾದ ದೇವರೇ, ಆರ್ಥಿಕವಾದ ಸಮೃದ್ಧಿಯನ್ನು, ಶ್ರೀಮಂತಿಕೆಯನ್ನು, ಎಲ್ಲ ಸವಲತ್ತುಗಳನ್ನು ಅವರಿಗೆ ಒದಗಿಸಿರಿ. ವಿಶೇಷವಾಗಿ ಈ ಲೋಕದಲ್ಲಿ ಶಾಂತಿ ಸಮಾಧಾನದಿಂದ ಜೀವಿಸುವಂತೆ ಮಾಡಿರಿ. ಕುಟುಂಬದಲ್ಲಿ ಪತಿ ಪತ್ನಿಯರ ಮಧ್ಯೆ, ಮಕ್ಕಳು ಹಾಗೂ ತಾಯಂದಿರ ಮಧ್ಯದಲ್ಲಿ, ಕುಟುಂಬದ ಸದಸ್ಯರ ಮಧ್ಯದಲ್ಲಿ ವಿಶೇಷವಾದ ಅನ್ಯೋನ್ಯತೆಯ ಐಕ್ಯತೆ, ಒಬ್ಬರನ್ನೊಬ್ಬರನ್ನು ಕ್ಷಮಿಸಿ ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಅನ್ಯೋನ್ಯತೆಯಿಂದ ಜೀವಿಸುವಂತೆ ಮಾಡಿರಿ. ವಿಶೇಷವಾಗಿ ಪವಿತ್ರವಾದ ಜೀವನವನ್ನು, ಪರಿಶುದ್ಧವಾದ ಜೀವನವನ್ನು, ನಿಮ್ಮ ಆಜ್ಞೆಗಳನ್ನು ಅನುಸರಿಸಿ, ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ಅವುಗಳ ಅನುಸಾರವಾಗಿ ಜೀವನವನ್ನು, ಕುಟುಂಬ ಜೀವನವನ್ನು, ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಅವರು ನಡೆಸುವಂತೆಯೂ ಅವರನ್ನು ಹರಸಿರಿ. ತಂದೆಯಾದ ದೇವರೇ, ನಿಮ್ಮ ಮಕ್ಕಳ ಅಗತ್ಯಗಳಿಗನುಸಾರವಾಗಿ, ಅವರ ಕೋರಿಕೆಗಳಿಗನುಸಾರವಾಗಿ ಅವರನ್ನು
ದೀವಿಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಆಮೇನ್. ಪ್ರಿಯರೇ, ನೀವೆಲ್ಲರೂ ಹೇಗಿದ್ದೀರಿ? ದೇವರ ಕೃಪೆ ನಮ್ಮನ್ನು ಇನ್ನೊಂದು ಸಾರಿ ಒಂದುಗೂಡಿಸ್ತದೆ. ನಾನು ನಿಮ್ಮನ್ನು ನೋಡಲಿಕ್ಕೆ ಆಗುವುದಿಲ್ಲ, ನೀವು ವಿವಿಧ ಸ್ಥಳಗಳಲ್ಲಿ ಇದ್ದೀರಿ, ಆದರೆ ನೀವು ನನ್ನನ್ನು ನೋಡುತ್ತೀರಿ. ಆದರೆ ನಿಮ್ಮನ್ನು ನಾನು ಪ್ರೀತಿಯಿಂದ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಭಕ್ತಿಯಿಂದ ದೇವರನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮೆಲ್ಲ ಕೋರಿಕೆಗಳನ್ನು ದೇವರು ಈಡೇರಿಸುವಂತೆ. ನಾವು ಇವತ್ತು ನಮ್ಮ ಧ್ಯಾನಕ್ಕೆ ಆಗಿ ಪವಿತ್ರ ಪುಸ್ತಕದಲ್ಲಿ ಲೂಕ ಬರೆದ ಸಂದೇಶದಲ್ಲಿ 12ನೇ ಅಧ್ಯಾಯವನ್ನು ನಾವು ಓದೋಣ ಅಥವಾ ಕೇಳೋಣ ಹಾಗೂ ಧ್ಯಾನಿಸೋಣ. ಪ್ಲೀಸ್ ಟೇಕ್ ದ ಹೋಲಿ ಬೈಬಲ್, ಟೇಕ್ ದ ಬುಕ್ ಆಫ್ ಸೈಂಟ್ ಲೂಕ್, ದಟ್ ಈಸ್ ಇನ್ ದ ನ್ಯೂ ಟೆಸ್ಟ್ಮೆಂಟ್, ಗಾಸ್ಪಲ್ ಆಫ್ ಮ್ಯಾಥ್ಯೂ, ಗಾಸ್ಪಲ್ ಆಫ್ ಮಾರ್ಕ್ ಆ್ಯಂಡ್ ದೆನ್ ಕಮ್ಸ್ ಗಾಸ್ಪಲ್ ಆಫ್ ಲೂಕ್. ಇದರಲ್ಲಿ 12ನೇ ಅಧ್ಯಾಯವನ್ನು ನೀವು ತೆರೆಯಿರಿ. ಇಲ್ಲಿ ಕೆಲವು ವಾಕ್ಯಗಳನ್ನು ನಾನು ಓದುತ್ತೇನೆ, ಆಮೇಲೆ ನೀವೇ ಓದಬಹುದು ಹಾಗೂ ನಾನು ಪ್ರವಚನೆ ಮಾಡುವಾಗ ನೀವು ಓದಿ ಅದನ್ನು ಕೇಳಿ ಧ್ಯಾನಿಸಬಹುದು. ಲೂಕ್ ಚಾಪ್ಟರ್ 12 ವರ್ಸಸ್ 1 ಆನ್ವರ್ಡ್ಸ್. ಇಷ್ಟರಲ್ಲೇ ಸಾವಿರಾರು ಜನರು ಒಬ್ಬರನ್ನೊಬ್ಬರು ಒತ್ತರಿಸುತ್ತಾ ಕಿಕ್ಕಿರಿದು ನೆರೆದಿದ್ದರು. ಯೇಸು ಮೊದಲು ಶಿಷ್ಯರನ್ನು ಉದ್ದೇಶಿಸಿ ಫರಿಸಾಯರ ಹುಳಿ ಹಿಟ್ಟಿನ ಬಗ್ಗೆ, ಅಂದರೆ ಅವರ ಕಪಟತನದ ಬಗ್ಗೆ ಎಚ್ಚರಿಕೆಯಿಂದಿರಿ. ಮುಚ್ಚುಮರೆಯಾಗಿರುವುದೆಲ್ಲ ಬಟ್ಟ ಬಯಲಾಗುವುದು, ಗುಟ್ಟಾಗಿರುವುದೆಲ್ಲ ರಟ್ಟಾಗುವುದು. ನೀವು ಕತ್ತಲಲ್ಲಿ ಹೇಳಿದ್ದನ್ನೆಲ್ಲ ಬೆಳಕಿನಲ್ಲಿ ಕೇಳಲಾಗುವುದು. ಒಳಕೋಣೆಗಳಲ್ಲಿ ಕಿವಿ ಮಾತಾಗಿ ನೀವು ಹೇಳಿದ್ದನ್ನೆಲ್ಲವನ್ನು ಮನೆ ಮಾಳಿಗೆಗಳ ಮೇಲಿಂದ ಸಾರಲಾಗುವುದು ಎಂದರು. ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವದು. ದೇವರೇ ನಿಮಗೆ ಸ್ತುತಿಯಾಗಲಿ, ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ, ಪವಿತ್ರಾತ್ಮರೇ ನಿಮಗೆ ಸ್ತುತಿಯಾಗಲಿ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಾವು ಲೋಕ ಬರೆದ ಶುಭ ಸಂದೇಶದಲ್ಲಿ 12ನೇ ಅಧ್ಯಾಯವನ್ನು ಓದಿದರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಯಾವ ರೀತಿಯಲ್ಲಿ ಪಡೆಯಬಹುದು ಎಂಬುದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ನಮ್ಮ ಜೀವನದಲ್ಲಿ ನಮಗೆಲ್ಲರಿಗೆ ಆಸೆ ಇದೆ. ಏನು ಆಸೆ ಇದೆ? ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು, ವಿಜಯವನ್ನು ಸಾಧಿಸಬೇಕು, ನಮ್ಮ ಜೀವನದಲ್ಲಿ ನಾವು ಶ್ರೀಮಂತರಾಗಬೇಕು, ನಾವು ಕೆಲಸ ಮಾಡುವ ಸ್ಥಳದಲ್ಲಿ ನಾವು ನಿಜವಾಗಿ ಸಕ್ಸಸ್ಫುಲ್ ಆಗಬೇಕು, ಎಫಿಷಿಯೆಂಟ್ ಆಗಬೇಕು, ಇಫೆಕ್ಟಿವ್ ಆಗಬೇಕು, ನನ್ನ ಸಂಬಳ ಹೆಚ್ಚಾಗಬೇಕು, ನಮಗೆ ಪ್ರಮೋಷನ್ ಸಿಗಬೇಕು, ಇನ್ನು ಹೆಚ್ಚು ಹಣ ಸಂಪಾದನೆ ಮಾಡಬೇಕು, ಇನ್ನೂ ಹೆಚ್ಚು ಸವಲತ್ತುಗಳು ನಮ್ಮದಾಗಬೇಕು, ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಗಗಳಿಂದ ನಾವು ಪಾಸ್ ಆಗಬೇಕು, ಡಿಸ್ಟಿಂಕ್ಷನ್ ಬರಬೇಕು, ರ್ಯಾಂಕ್ ಹೋಲ್ಡರ್ಸ್ ನಾವು ಆಗಬೇಕು, ನಮ್ಮ ಫಲಿತಾಂಶ ಒಳ್ಳೆಯದಾಗಬೇಕು. ಇಂತಹ ಒಂದು ಕೋರಿಕೆ ಇದ್ದರೆ ನಮ್ಮ ಜೀವನದಲ್ಲಿ ಯಶಸ್ಸನ್ನು ನಾವು ಯಾವ ರೀತಿಯಲ್ಲಿ ಪಡಿಬೋದು ಅಂತ ದೇವರ ವಾಕ್ಯ ನಮಗೆ ಹೇಳ್ತದೆ. ಈ ದೇವರ ವಾಕ್ಯಗಳನ್ನು ನಾವು ಅನುಸರಿಸಿದರೆ ನಾವು ಲೌಕಿಕವಾಗಿ ಯಶಸ್ಸನ್ನು ಪಡ್ಬೋದು, ಆಧ್ಯಾತ್ಮಿಕವಾಗಿ ಕೂಡ ಯಶಸ್ಸನ್ನು ಪಡಿಬೋದು. ಪ್ರಭು ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಹೇಳೋದು, ನಾವು ಅವರನ್ನು ಹಿಂಬಾಲಿಸಬೇಕು. ಅವರನ್ನು ಹಿಂಬಾಲಿಸುವುದೆಂದರೆ ನಾವು ಅವರ ಶಿಷ್ಯರಾಗುವುದು. ಇನ್ ಇಂಗ್ಲೀಷ್ ಇಟ್ ಇಸ್ ಕಾಲ್ಡ್ ವಿ ಮಸ್ಟ್ ಬಿಕಮ್ ದ ಡಿಸೈಪಲ್ಸ್ ಆಫ್ ದ ಲಾರ್ಡ್. ದೇರ್ ಈಸ್ ಎ word called discipleship, but there is discipline inherent in that word discipleship. ಡಿಸಿಪ್ಲಿನ್ ಎಂಬಂತಹ ಶಬ್ದ ಡಿಸೈಪಲ್ ಎಂಬ ಶಬ್ದದ ಒಳಗೆ ಇದೆ. ಅಂದರೆ ವಿದೌಟ್ ಡಿಸಿಪ್ಲಿನ್ ಯು ಕೆನಾಟ್ ಬಿಕಮ್ ಎ ಡಿಸೈಪಲ್. ಶಿಸ್ತು ಇಲ್ಲದೆ ನಿನ್ನ ಜೀವನದಲ್ಲಿ ನೀನು ಶಿಷ್ಯನಾಗಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಶಿಸ್ತು ಇಲ್ಲದೆ ನಿನ್ನ ಜೀವನದಲ್ಲಿ ಯಾವ ಯಶಸ್ಸನ್ನು ಪಡೆಯಲು ಕೂಡ ನಿನಗೆ ಸಾಧ್ಯವಾಗುತ್ತದೆ ಅಂದರೆ ಪ್ರಭು ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಹೇಳ್ತಾರೆ. ಎಂತಹ ಯಾವ ರೀತಿಯ ಶಿಸ್ತು ನಿನ್ನ ಜೀವನದಲ್ಲಿ ಇರಬೇಕು? ಆಧ್ಯಾತ್ಮಿಕವಾದ ಶಿಸ್ತು, ದೈಹಿಕವಾದ ಶಿಸ್ತು, ಸಮಾಜದಲ್ಲಿ ಶಿಸ್ತು. ಅಂದರೆ ನೀನು ಊಟ ಮಾಡುವ ರೀತಿಯಲ್ಲಿ, ಕುಡಿಯುವ ರೀತಿಯಲ್ಲಿ, ನೀವು ಮಲಗುವ ರೀತಿಯಲ್ಲಿ, ನೀವು ನಿನ್ನ ದೈಹಿಕವಾದ ಎಲ್ಲ ಚಟುವಟಿಕೆಗಳನ್ನು ಮಾಡುವ ರೀತಿಯಲ್ಲಿ ಒಂದು ರೀತಿಯ ಶಿಸ್ತಿರಬೇಕು. ಹೌದು, ಶಿಸ್ತಿರಬೇಕು. ಮಾತ್ರವಲ್ಲ, ಜನರೊಡನೆ ಸಂಬಂಧ ಇರಿಸಿಕೊಳ್ಳುವುದರಲ್ಲಿ ನಿನ್ನ ಒಂದು ಶಿಸ್ತಿರಬೇಕು. ನಿನ್ನ ಬಾಯಿಗೆ ಬಂದಂತಹ ಮಾತುಗಳನ್ನು ಮಾತನಾಡಿದರೆ ನಿನ್ನ ಜೀವನದಲ್ಲಿ ಯಶಸ್ಸನ್ನು ಕಾಣೋದಿಲ್ಲ. ಪ್ರಭು ಯೇಸು ಕ್ರಿಸ್ತರು ಸ್ಪಷ್ಟಪಡಿಸ್ತಾರೆ. ನೀನು ಒಳ್ಳೆಯ ಮಾತುಗಳನ್ನು ಮಾತನಾಡಲಿಕ್ಕೆ ಒಂದು ರೂಢಿಯನ್ನು ಮಾಡಬೇಕು. ಒಂದು ಶಿಸ್ತಿನಿಂದ ಪ್ರಯತ್ನ ಮಾಡಿ ಅದು ನಿನ್ನ ಹವ್ಯಾಸವನ್ನಾಗಿ, ನಿನ್ನ ಒಂದು ಸದ್ಗುಣವನ್ನಾಗಿ ನೀನು ಪರಿವರ್ತಿಸಿಕೊಳ್ಬೇಕು. ಹೌದು, ಆಧ್ಯಾತ್ಮಿಕವಾಗಿ ಕೂಡ ನಿನ್ನ ಪ್ರಾರ್ಥನೆಯ ಸಮಯಗಳು, ಬೆಳಿಗ್ಗೆ ಎದ್ದು ಪ್ರಾರ್ಥನೆ, ಸಂಜೆ ಮಲಗುವ ಮಧ್ಯೆ ಪ್ರಾರ್ಥನೆ, ಜೀವನದಲ್ಲಿ ಮಧ್ಯದಲ್ಲಿ ಪ್ರಾರ್ಥನೆ, ಮಧ್ಯದಲ್ಲಿ ಪವಿತ್ರ ಪುಸ್ತಕವನ್ನು ಓದುವುದು, ವಿವಿಧ ರೀತಿಯ ಭಕ್ತಿಯ ಪ್ರಾರ್ಥನೆಗಳನ್ನು ಹೇಳುವುದು, ಹಾಡುಗಳನ್ನು ಹಾಡುವುದು, ಧ್ಯಾನಗಳನ್ನು ಮಾಡುವುದು, ಇದನ್ನೆಲ್ಲವನ್ನು ನೀನು ಶಿಸ್ತಿನಿಂದ ನಿನ್ನ ರೂಢಿಗಳನ್ನಾಗಿ ಮಾಡಿಕೊಳ್ಬೇಕು. ಹೌದು, ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನೀನು ನಿನ್ನ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಮೊದಲನೇದಾಗಿ ಫರಿಸಾಯರ ಹುಳಿ ಹಿಟ್ಟಿನ ಬಗ್ಗೆ ನೀನು ಎಚ್ಚರವಾಗಿರಬೇಕು. ಹುಳಿ ಹಿಟ್ಟು ಅಂದರೆ ಹಿಟ್ಟು ಏನಾಗಬೇಕು? ನಾವು ದೋಸೆ ಮಾಡಬೇಕಾದ್ರೆ ನಮ್ಮ ಊರಿನಲ್ಲಿ ನಾವು ವಿ ಆ್ಯಡ್ ಈಸ್ಟ್. ಈ ಈಸ್ಟ್ ಅದರಲ್ಲಿ ಹಾಕಿದರೆ ಏನಾಗ್ತಾರೆ? ಇಡೀ ಹಿಟ್ಟೆ ಇಟ್ ಲೆವನ್ಸ್, ಅದು ಹೆಚ್ಚಾಗ್ತದೆ.
ಆಮೇಲೆ ದೋಸೆ ಮಾಡಲಿಕ್ಕೆ, ಇಡ್ಲಿ ಮಾಡಲಿಕ್ಕೆ ನಮಗೆ ಒಳ್ಳೆಯದಾಗ್ತದೆ. ದ ಲಿಟಲ್ ಈಸ್ಟ್ ಲೆವನ್ಸ್ ದ ಹೋಲ್ ಫ್ಲೋರ್. ಸ್ವಲ್ಪ ಹುಳಿ ಹಿಟ್ಟು ಹಾಕಿದರೆ ಸಾಕು, ಅದು ಇಡೀ ಹಿಟ್ಟನ್ನೇ ಸಂಪೂರ್ಣವಾಗಿ ರೂಪಾಂತರಗೊಳಿಸದೆ ಬದಲಾಯಿಸ್ತದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಒಂದು ರೀತಿಯ ಹುಳಿ ಹಿಟ್ಟು ಇದೆ. ಫರಿಸಾಯರ ಹಾಗೂ ಶಾಸ್ತ್ರಿಗಳ ಹುಳಿ ಹಿಟ್ಟು ಅಂದರೆ ಕಪಟಿತನ, ಹಿಪೋಕ್ರೆಸಿ ಅಂದರೆ ಏನು? ನಾನು ಚಿಕ್ಕವನಿರುವಾಗ ನಮ್ಮ ಅಂಗಳದಲ್ಲಿ ಒಂದು ಒಳ್ಳೆಯ ಹಾವು ಬಂದಿತ್ತು. ನೋಡಲಿಕ್ಕೆ ಬಹಳ ಹಳದಿ ಬಣ್ಣದಲ್ಲಿ ಈ ಬಂಗಾರದ ಹಾಗೆ ಈ ಬಿಸಿಲಲ್ಲಿ ಆದರೆ ಪ್ರಕಾಶಿಸ್ತಿತ್ತು. ನನಗೆ ನೋಡಲು ಬಹಳ ಸಂತೋಷವಾಯಿತು. ನಾನು ಆಗ ಚಿಕ್ಕ ಹುಡುಗ, 7-8 ವರ್ಷದ ಹುಡುಗ. ಅಷ್ಟವರೆಗೆ ನಾನು ನಾಗರ ಹಾವುಗಳನ್ನು ಅಷ್ಟೊಂದು ನೋಡಿದವನಲ್ಲ. ನನಗೆ ಆ ಹಾವನ್ನು ನೋಡಿ ಬಹಳ ಸಂತೋಷವಾದ. ಅದರ ಹತ್ತಿರ ಹೋದೆ. ಅದರ ಹತ್ತಿರ ಹೋಗುವಾಗ ಅದು ಹೆಡೆಯನ್ನು ಮೇಲಕ್ಕೆತ್ತಿ ಅಲ್ಲಾಡಿಸಿತು. ನನಗೆ ಇನ್ನೂ ಬಹಳ ಸಂತೋಷವಾಯಿತು. ಅದರೊಡನೆ ಆಟ ಆಡುವ ಎಂದಂತಾಯಿತು. ಅದು ಕೂಡ ಆಟವಾಡಲಿಕ್ಕೆ ಶುರುವಾಯಿತು. ಆದರೆ ಅಷ್ಟರಲ್ಲಿ ನನ್ನ ತಂದೆ ಓಡಿ ಬಂದು ನನ್ನನ್ನು ಅಪ್ಪಿಕೊಂಡು ಆ ನಾಗರ ಹಾವಿನಿಂದ ದೂರ ತೆಗೆದುಕೊಂಡು ಹೋದರು. ನಾನು ಹೇಳಿದೆ, ಡ್ಯಾಡಿ, ಆ ನಾಗರ ಹಾವು ನೋಡಲಿಕ್ಕೆ ಬಹಳ ಸುಂದರವಾಗಿದೆ. ನನ್ನನ್ನು ನೋಡಿ ಹೆಡೆ ಎತ್ತು ಅದು ಅಲ್ಲಾಡಿಸ್ತು. ಆಗ ತಂದೆ ಹೇಳಿದರು, ಮಗನೇ, ಕುಮಾರ, ಪುತ್ರ, ನೆನಪಿಟ್ಟುಕೊಳ್ಳು, ನೋಡಲಿಕ್ಕೆ ಬಂಗಾರದ ಹಾಗೆ ಇರ್ಬೋದು, ಆದರೆ ಬಂಗಾರದ ಹಾಗೆ ಇರುವುದೆಲ್ಲ ಬಂಗಾರ ಅಲ್ಲ. ಬಿಳಿಯಾಗಿರೋದೆಲ್ಲ ಎಲ್ಲ ಹಾಲು ಅಲ್ಲ. ಅದು ಹೆಡೆ ಎತ್ತು ಅಲ್ಲಾಡಿಸ್ತದೆ. ಒಂದು ಸಾರಿ ನನ್ನನ್ನು ಕಚ್ಚಿದರೆ ಗೊತ್ತಾಗ್ತದೆ ಅದರ ಒಳಗೆ ವಿಷ ಇದೆ. ಆ ವಿಷ ನಿನ್ನನ್ನು ಸಾಯಿಸ್ತದೆ. ನೀನು ಜಾಗರೂಕನಾಗಿರಬೇಕು. ಎಷ್ಟೋ ಜನರು ಕೂಡ ಅದೇ ರೀತಿಯಲ್ಲಿ ಕಪಟಿಗಳಾಗಿರುತ್ತಾರೆ. ಅವರು ಒಳಗಡೆ ಒಂದು ರೂಪ ಇರ್ತದೆ, ಅವರದ್ದು ಹೊರಗಿನ ಒಂದು ರೂಪ ಇರ್ತದೆ. ಅವರು ಸಮಾಜದಲ್ಲಿ ಒಂದು ರೀತಿಯಲ್ಲಿ ಪ್ರವರ್ತನೆ ಮಾಡ್ತಾರೆ. ಅವರೇ ಒಬ್ಬರೇ ಇರುವಾಗ ಅಥವಾ ಅವರ ಕೆಟ್ಟ ಸಂಗಡಿಗರು ಮಿತ್ರರಿರುವಾಗ ಇನ್ನೊಂದು ರೀತಿಯಲ್ಲಿ ಇರ್ತಾರೆ. ಪ್ರಿಯರೇ, ಈ ಲೋಕದಲ್ಲಿ ಆ ರೀತಿಯಲ್ಲಿ ಎಷ್ಟೋ ಮಂದಿ ಜೀವಿಸಿ ಅವರ ಜೀವನದಲ್ಲಿ ಜೀವಿಸ್ತಾ ಇರ್ಬೋದು. ಆದರೆ ದೇವರ ಮಕ್ಕಳು ಯಾರು ನಿಜವಾದ ಯಶಸ್ಸನ್ನು ಕಾಣಲು ಆಶಿಸ್ತಾರೆ, ಯಾರು ನಿಜವಾಗಿ ಜೀವನದಲ್ಲಿ ಸಫಲರಾಗಲು ಆಶಿಸ್ತಾರೆ, ಜೀವನದಲ್ಲಿ ಸಕ್ಸಸ್ಫುಲ್, ಫ್ರೂಟ್ಫುಲ್, ಇಫೆಕ್ಟಿವ್, ಎಫಿಷಿಯಂಟ್ ಆಗಲು ಆಶಿಸ್ತಾರೆ, ಅವರು ಈ ಕಪಟಿತನದಿಂದ ದೂರ ಸರಿಬೇಕು. ಬಿ ಕೇರ್ಫುಲ್ ಅಬೌಟ್ ಹಿಪೋಕ್ರೆಸಿ. ಡೋಂಟ್ ಬಿ ಎ ಹಿಪೋಕ್ರೇಟ್ ಇನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ ಒಂದು ಕಪಟಿ ಆಗಬೇಡ. ಪ್ರಭು ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಕಪಟಿಗಳಾಗಲು ನಮಗೆ ಎಷ್ಟೋ ಶೋಧನೆಗಳಿರ್ತವೆ. ಹೌದು, ನಾವು ಕಲಿಯುವಾಗ ಸರಿಯಾಗಿ ಕಲಿಯದೆ ಪರೀಕ್ಷೆಯಲ್ಲಿ ಚೀಟಿಗಳನ್ನು ತೆಗೆದುಕೊಂಡು ಹೋಗಿ ಬರೆದು ಪಾಸಾಗ್ಬೋದು, ಅಥವಾ ಅಂದಾಜಿಗೆ ಬರೆದು ಕೆಲವೊಂದು ಸಾರಿ ಪಾಸಾಗ್ಬೋದು, ಬೇರೆಯವರ ಆನ್ಸರ್ ಶೀಟ್ನಲ್ಲಿ ನೋಡಿ ಬರೆದು ಪಾಸಾಗ್ಬೋದು. ಆದರೆ ನನ್ನ ಜೀವನದಲ್ಲಿ ಆ ರೀತಿಯಾಗಿ ಕಪಟಿಯಾಗುವುದರಿಂದ ಒಂದಲ್ಲ ಒಂದು ದಿನ ನಾವು ಸಿಕ್ಕಿ ಹಾಕಿಕೊಳ್ತೇವೆ. ಆಮೇಲೆ ನಾವು ಜೀವನದಲ್ಲಿ ಸೋತು ಹೋಗುತ್ತೇವೆ. ಕೆಲಸ ಮಾಡುವಾಗ ಕೂಡ ನಾವು ಕಪಟಿಗಳಾಗ್ಬೋದು. ನಮ್ಮ ಮ್ಯಾನೇಜರ್ ನೋಡುವ ಹಾಗೆ ನಾವು ಸ್ವಲ್ಪ ಕೆಲಸ ಮಾಡಿದ ಹಾಗೆ ಮಾಡಿ 1 ತಿಂಗಳು 2 ತಿಂಗಳ ಸಂಬಳ ತೆಗೆದುಕೊಳ್ಬೋದು. ಆಮೇಲೆ ಒಂದು ದಿನ ನಾವು ಕಪಟಿಗಳೆಂದು ಪ್ರಕಟವಾಗುವುದು. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಮುಚ್ಚುಮರೆಯಾಗಿರುವುದೆಲ್ಲ ಬಟ್ಟ ಬಯಲಾಗುವುದು. ಅದು ಕೂಡ ದೇವರ ಮುಂದೆ ನಾವು ಏನನ್ನು ಕೂಡ ಮುಚ್ಚುಮರೆ ಮಾಡಿದ ಹಾಗೆ ಇಲ್ಲ. ಹೀಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 13ನೇ ವಚನ. ದೇವರ ಮುಂದೆ ನಮ್ಮ ಜೀವನವೇ ಇಟ್ಟಲ್ಪಡಿದೆ. ಅವರಿಂದ ಮುಚ್ಚುಮರೆಯಾಗಿ ನಾವು ಗೌಪ್ಯವಾಗಿ ಇಡುವುದು ಏನೂ ಇಲ್ಲ. ಆದ್ದರಿಂದ ನಾವು ಜಾಗರೂಕರಾಗಿರಬೇಕು. ನನ್ನ ಸಹೋದರ ಸಹೋದರರೇ, ನಮ್ಮ ಜೀವನದಲ್ಲಿ ಎಲ್ಲವೂ ಸತ್ಯವಾಗಿ ಪ್ರಕಟವಾಗಿರಬೇಕು. ನಾವು ಸತ್ಯವಂತರಾಗಬೇಕು, ನೀತಿವಂತರಾಗಬೇಕು, ಪ್ರಾಮಾಣಿಕರಾಗಬೇಕು. 2ನೇದಾಗಿ ಅದೇ ಅಧ್ಯಾಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಸ್ಪಷ್ಟಪಡಿಸ್ತಾರೆ, ನಾವು ಈ ಲೋಕದಲ್ಲಿ ಕಪಟಿಗಳಾಗುವುದು ಕೆಲವೊಂದು ಸಾರಿ ಇತರರಿಗೆ ಹೆದರಿ. ಹೌದು, ನನ್ನ ಸ್ನೇಹಿತರು ಏನು ಹೇಳುವರೋ, ಅವರು ಸುಳ್ಳು ಹೇಳಿದರೆ ಆ ಸುಳ್ಳುಗಳನ್ನು ನಾನು ಕೂಡ ಪ್ರಚೋದಿಸ್ಬೋದು, ನಾನು ಕೂಡ ಅವರಿಗೆ ಸಹಾಯ ಮಾಡ್ಬೋದು. ಪ್ರಿಯರೇ, ನಿಮ್ಮ ಗೆಳೆಯರಿಗೆ ಹೆದರಬೇಡಿರಿ. ಸತ್ಯವನ್ನು ಸತ್ಯ ಎಂದು ಹೇಳಿರಿ, ಸುಳ್ಳನ್ನು ಸುಳ್ಳು ಅಂತ ಹೇಳಿರಿ. ಕಪಟಿಗಳಾಗಬೇಡಿರಿ. ಒಂದು ವೇಳೆ ನೀವು ತಪ್ಪು ಮಾಡಿದರೆ ತಪ್ಪು ಮಾಡಿದ್ದೇವೆ ಎಂದು ಒಪ್ಪಿಕೊಳ್ಳಿರಿ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮ್ಮನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ. ಕೊಂದು ಹಾಕಿದ ಮೇಲೆ ಅವರು ಹೆಚ್ಚೇನು ಮಾಡಲು ಅವರಿಂದ ಆಗದು. ನೀವು ಯಾರಿಗೆ ಭಯಪಡಬೇಕೆಂದು ಹೇಳುತ್ತೇನೆ ಕೇಳಿ. ಸತ್ತ ಮೇಲೆ ನರಕದೊಳಗೆ ದಬ್ಬಲು ಅಧಿಕಾರ ಉಳ್ಳ ಆತನಿಗೆ ಭಯಪಡಿ. ಹೌದು, ಆತನಿಗೆ ಭಯಪಡಿ. ಅದರಿಂದ ಮೊದಲನೇ ವಿಷಯ ಪ್ರಿಯರೇ, ಕಪಟಿಗಳಾಗಬೇಡಿ. ಡೋಂಟ್ ಬಿ ಎ ಹಿಪೋಕ್ರೇಟ್. 2ನೇದಾಗಿ ಬಿ ಕೇರ್ಫುಲ್ ಅಬೌಟ್ ಗ್ರೀಡ್. ಗ್ರೀಡಿಗೆ ಏನು ಹೇಳ್ತಾರೆ? ವಿಶೇಷವಾದ
ಒಂದು ಹಂಬಲ, ಲೋಕದಲ್ಲಿ ಶ್ರೀಮಂತರಾಗಲು, ಹಣ ಮಾಡಲು, ಒಂದೇ ಸಾರಿ ಪರೀಕ್ಷೆಯಲ್ಲಿ ಪಾಸಾಗಲು, ಬಹಳ ರ್ಯಾಂಕ್ ಹೊಂದಲು. ಪ್ರಿಯರೇ, ದೇವರು ಎಷ್ಟು ನಮಗೆ ವರಗಳನ್ನು ಕೊಟ್ಟಿದ್ದಾರೆ, ಅಷ್ಟೇ ಸಫಲತೆ ನಮಗೆ ಸಾಕು, ಅಷ್ಟೇ ವಿಜಯ ನಮಗೆ ಸಾಕು. ಯು ಶುಡ್ ಬಿ ಸಕ್ಸಸ್ಫುಲ್ ಓನ್ಲಿ ಅಕಾರ್ಡಿಂಗ್ ಟು ದ ಗಿಫ್ಟ್ಸ್ ದಟ್ ವಿ ಹ್ಯಾವ್, ಬ್ಲೆಸ್ಸಿಂಗ್ ದಟ್ ಯು ಹ್ಯಾವ್. ಕೆಲವರಿಗೆ ಪರೀಕ್ಷೆಯಲ್ಲಿ ನನಗೆ ಎಷ್ಟು ಮಾರ್ಕ್ಸ್ ಬರ್ತದೆ, ಅದಕ್ಕಿಂತ ಹೆಚ್ಚು ಮಾರ್ಕ್ಸ್ ಬರಲು ನಾನು ಇದರಿಂದ ನಾನು ಕಾಪಿ ಮಾಡಲು ನೋಡ್ತೇನೆ, ಅದಕ್ಕಿಂತ ಹೆಚ್ಚು ಮಾರ್ಕ್ಸ್ ಬರಲು ನಾನು ಚೀಟಿ ತೆಗೆದುಕೊಂಡು ಅಡಗಿಸಿಟ್ಟುಕೊಂಡು ಅದನ್ನು ನೋಡಿ ಓದ್ತೇನೆ. ಅಥವಾ ಮ್ಯಾನೇಜರ್ನಲ್ಲಿ ಸುಳ್ಳು ಹೇಳಿ ಇತರರು ಮಾಡಿದಂಥ ಕೆಲಸ ನಾನೇ ಮಾಡಿದ್ದೇನೆ ಎಂದು ಹೇಳಿ ಪ್ರಮೋಷನ್ ಪಡೆಯಲು ಪ್ರಯತ್ನಿಸ್ತೇನೆ. ಅಥವಾ ಯಾರಿಗೆ ಗೊತ್ತಿಲ್ಲದ ಹಾಗೆ ಅಲ್ಲಿಂದ ಕಳ್ಳತನ ಮಾಡಿ, ಅಲ್ಲಿಂದ ದೋಚಿ ದರೋಡೆ ಮಾಡಿ ನಾನು ಶ್ರೀಮಂತನಾಗಲು ಪ್ರಯತ್ನಿಸ್ತೇನೆ. ಅದಕ್ಕಿಂತ ದೇವರು ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ, ತನಗೋಸ್ಕರ ಸಂಪತ್ತನ್ನು ಸೇಕರಿಸಿ ಇಟ್ಟುಕೊಂಡು ದೇವರ ದೃಷ್ಟಿಯಲ್ಲಿ ಧನಿಕನಲ್ಲದವನಿಗೆ ಇವನಿಗೆ ಸಮಾನನೆಂದು ಒಂದು ಪ್ರಭು ಯೇಸು ಕ್ರಿಸ್ತರು ಒಂದು ಸಾಮತಿಯನ್ನು ಕೂಡ ಹೇಳ್ತಾರೆ. ಲೋಕಬರೆದ ಶುಭ ಸಂದೇಶ 12ನೇ ಅಧ್ಯಾಯ 21ನೇ ವಚನ. ಅಲ್ಲಿ 20ನೇ ವಚನ ಏನು ಹೇಳ್ತಾರೆ ಕೇಳಿ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಎಲ್ಲವೋ ಮೂರ್ಖ, ಇದೇ ರಾತ್ರಿ ನೀನು ಸಾಯಬೇಕಾಗಿದೆ, ನೀನು ಸಿದ್ಧ ಮಾಡಿಟ್ಟಿರುವುದೆಲ್ಲ ಯಾರ ಪಾಲಾಗುವುದು? ಅದರಿಂದ ಕಳ್ಳತನ ಮಾಡಿ, ದೋಚಿ, ಸುಳ್ಳು ಹೇಳಿ, ಮೋಸ ಮಾಡಿ ನಾವು ಹಣ ಮಾಡೋದರ ಹಿಂದೆ ನಾವು ಹೋಗಬಾರ್ದು. ನಮಗೆ ನಿಜವಾದ ಯಶಸ್ಸು, ಶಾಶ್ವತವಾದ ಯಶಸ್ಸು ಖಂಡಿತವಾಗಿ ನಮಗೆ ಸಿಗುವುದಿಲ್ಲ. ಮೂರನೇದಾಗಿ ನಾವು ಕಳವಳಗೊಳ್ಳಬಾರದು. ನಮ್ಮಲ್ಲಿ ಎಷ್ಟೋ ಮಂದಿ ಕಳವಳಗೊಳ್ಳುವವರಿದ್ದಾರೆ. ದೇ ಗೆಟ್ ಆಂಕ್ಷಿಯಸ್, ದೇ ಗೆಟ್ ವರಿಡ್, ದೇ ಗೆಟ್ ಫ್ರೈಟನ್. ಅದಕ್ಕಾಗಿ ಅವರು ಏನು ಮಾಡ್ತಾರೆ, ಮೂರ್ತಿ ಪೂಜೆ, ವಿಗ್ರಹಾರಾಧನೆ, ಮಾಟ ಮಂತ್ರ, ಅದು ಜಾತಕ ಹೇಳುವವರ ಹತ್ತಿರ, ಅದೃಷ್ಟ ಹೇಳುವವರ ಹತ್ತಿರ, ಅಥವಾ ಶಕುನ ಹೇಳುವವರ ಹತ್ತಿರ, ಅಥವಾ ಮಾಟ ಮಂತ್ರಗಳನ್ನು ತೆಗೆದು ಹಾಕುವವರ ಹತ್ತಿರ, ಶಾಪ ತೆಗೆದು ಹಾಕುವವರ ಹತ್ತಿರ, ಇಂತಹವರ ಹತ್ತಿರ ಹೋಗುತ್ತಾರೆ. ಪ್ರಿಯರೇ, ನಾವು ಎಂದಿಗೂ ದೇವರನ್ನು ಬಿಟ್ಟು ದೇವರಿಂದ ದೂರ ಸರಿಬಾರದು. ದೇವರು ನಮ್ಮ ಜೀವನದಲ್ಲಿ ಇದ್ದಾರೆ ಅಂತವಂತಹ ನಂಬಿಕೆ, ವಿಶ್ವಾಸ, ಭರವಸೆ ನಮಗಿರಬೇಕು. ಅದರಿಂದಲೇ ದೇವರು ನಮಗೆ ಹೇಳಿದ್ದಾರೆ, ಭಯಪಡಬೇಡಿರಿ, ಕಳವಳಗೊಳ್ಳದಿರಿದ್ದೀರಿ, ನಾನು ನಿಮ್ಮೊಂದಿಗೆ ಇದ್ದೇನೆ, ಯಾವಾಗಲೂ ನಿಮ್ಮೊಂದಿಗಿದ್ದೇನೆ. ಇಂತಹ ಒಂದು ಧೈರ್ಯ, ವಿಶ್ವಾಸದ ಧೈರ್ಯ ನಮ್ಮದಾಗಿರಬೇಕು. ಈಗ 4ನೇದಾಗಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳ್ತಾರೆ, ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಹೊಂದಬೇಕಾದರೆ ನಾವು ನಮ್ಮ ಜೀವನದಲ್ಲಿ ನಾವು ಸದಾಕಾಲವೂ ಸಿದ್ಧರಾಗಿರಬೇಕು. ಸದಾ ಸಿದ್ಧರಾಗಿರಿ. 35ನೇ ವಚನದಿಂದ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮ್ಮ ನಡು ಕಟ್ಟಿರಲಿ, ನಿಮ್ಮ ದೀಪ ಉರಿಯುತ್ತಿರಲಿ, ತಟ್ಟಿದ ತಕ್ಷಣ ಯಜಮಾನನಿಗೆ ಬಾಗಿಲು ತೆರಲು ಸಿದ್ಧರಿರುವ ಸೇವಕರಂತೀರಿ. ಪ್ರಭು ಯೇಸು ಕ್ರಿಸ್ತರು ಇಲ್ಲಿ ಹೇಳ್ತಾರೆ, ನಿಮ್ಮ ನಡು ಕಟ್ಟಿರಲಿ. ನಡು ಕಟ್ಟಿರ್ತಾರೆ. ಯಾಕೆ ನಡು ಕಟ್ಟಿಸ್ತಾರೆ? ಯಹೂದ್ಯರು ಒಂದು ಕಟ್ಟುತ್ತಾರೆ. ಅವರ ವಸ್ತ್ರಗಳು ಈ ಗುರುಗಳ, ನಮ್ಮ ಕ್ರೈಸ್ತವ ಗುರುಗಳ ಹಾಗೆ ದೊಡ್ಡದಾದ ಲೋಬು ಅಥವಾ ದೊಡ್ಡದಾದ ಕ್ಯಾಸಕ್ಕಿರ್ನ ಹಾಗೆಂತಹ ಬಟ್ಟೆಗಳನ್ನು ಅವರು ಧರಿಸ್ತಿದ್ರು. ಆದರೆ ಮರುಭೂಮಿಯಲ್ಲಿ ಅಥವಾ ಅವರ ಊರಿನಲ್ಲಿ ಓಡಬೇಕಾದ್ರೆ ಆ ದೊಡ್ಡ ಅಂಗಿ ಇದ್ದರೆ ಅದು ಕಾಲಿಗಳಿಗೆ ಸಿಕ್ಕು ಹಾಕಿಕೊಳ್ತದೆ. ಅದರಿಂದ ಓಡುವುದಿದ್ರೆ ಅದು ಏನು ಮಾಡಬೇಕು, ಅದನ್ನು ಮೇಲಕ್ಕೆತ್ತಿ ಇಲ್ಲಿ ಒಂದು ನಡುವಿನಲ್ಲಿ ಒಂದು ಪಟ್ಟಿಯಿಂದ ಅವರು ಕಟ್ಟುತ್ತಾರೆ. ಈ ರೀತಿಯಲ್ಲಿ ಅವರು ಕಟ್ಟಿದರೆ ಮಾತ್ರ ಅವರಿಗೆ ಓಡಲಿಕ್ಕೆ ಸಾಧ್ಯವಾಗ್ತದೆ. ಅವರು ಯಾವಾಗ ಓಡಬೇಕು? ಅವರು ಗುಲಾಮರಾಗಿರುವಾಗ ದೇವರು ಮೋಶೆ ಮುಖಾಂತರ ಅವರನ್ನು ಆಜ್ಞಾಪಿಸಿದರು, ನಿಮ್ಮ ನಡು ಕಟ್ಟಿ ನೀವು ಸಿದ್ಧರಾಗಿದ್ದುಕೊಂಡು ಗುಲಾಮತನದಿಂದ ಓಡಿ ಹೋಗಬೇಕು. ಆದ್ದರಿಂದ ಗುಲಾಮತನದಿಂದ ಸ್ವಾತಂತ್ರ್ಯದ ಜೀವನಕ್ಕೆ ಆ ಇಸ್ರಾಯೇಲಿಗೆ ದೇವರು ವಾಗ್ದಾನ ಮಾಡಿದ ಸ್ಥಳಕ್ಕೆ ಓಡಿ ಹೋಗುವಾಗ ನೀವು ನಡು ಕಟ್ಟಬೇಕು. ಆ ನಡು ಕಟ್ಟುವಂತಹ ಪಟ್ಟಿ ಏನಾಗಿರಬೇಕು? ನಮಗೆ ಸಂತ ಪೌಲರ ಮುಖಾಂತರ ಎಫೆಸರಿಗೆ ಬರೆದ ಪತ್ರ 12ನೇ ವಚನದ ನಂತರ ನಮಗೆ ಓದುವಾಗ ನಮಗೆ ಸಿಗ್ತದೆ. ಅಲ್ಲಿ ಸತ್ಯವೆಂಬಂತಹ ಪಟ್ಟಿ ನಮ್ಮ ನಡುವಿಗೆ ಕಟ್ಟುವಂತಹ ಪಟ್ಟಿ ಆಗಿರಬೇಕು. ಸತ್ಯವಂತರಾಗಿ ನಾವು ಜೀವಿಸಬೇಕು. ಮಾತ್ರವಲ್ಲ, ನಾವು ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಒಪ್ಪಿಸಿದಂತಹ ಬಲಿಯ ಕುರಿಮರಿಯ ಮಾಂಸವನ್ನು ತಿಂದು ಅದರ ಶಕ್ತಿಯಿಂದ ಅವರು ಸ್ವಾತಂತ್ರ್ಯ ಜೀವನದಡಿಗೆ ಹೋಗಬೇಕು. ನಾವು ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಪರಮ ಪ್ರಸಾದವನ್ನು ಸ್ವೀಕರಿಸಿ, ಪ್ರಭು ಯೇಸು ಕ್ರಿಸ್ತರ ದೈವಿಕವಾದ ಶರೀರ ರಕ್ತವನ್ನು ಭುಜಿಸಿ ನಾವು ಸ್ವರ್ಗದೆಡೆಗೆ ನಾವು ಸುರಕ್ಷಿತವಾಗಿ ಮುಂದುವರಿಯಬೇಕು. ಅಂದರೆ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಸಿದ್ಧರಾಗಿರಬೇಕು. ನಾವು ಪ್ರಭು ಯೇಸು ಕ್ರಿಸ್ತರನ್ನು ತಮ್ಮದಾಗಿಸಿಕೊಂಡು ಅವರೇ ನಿಜವಾದ ದ್ರಾಕ್ಷಾವಲ್ಲಿ, ಅದರ ಕವಲು ಬಳ್ಳಿಗಳು, ನಾವು ಅವರೊಂದಿಗೆ ಒಂದಾಗಿಕೊಂಡು ನಾವು ಮುಂದುವರಿಬೇಕು. ಅಂದರೆ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಸಿದ್ಧರಾಗಿರಬೇಕು. ಕೆಲಸದ ಸಮಯದಲ್ಲಿ ನಮಗೆ ಕೆಲಸ ಇರುವುದು ಕೇವಲ 8 ಗಂಟೆಗಳು ಅಥವಾ ಕೆಲವರಿಗೆ 6 ಗಂಟೆಗಳು. ಆದರೆ ಕೆಲಸ ಮಾಡುವಾಗ ನಮ್ಮ ಮನಸ್ಸು, ಹೃದಯ ಎಲ್ಲವೂ ಕೆಲಸದ ಮೇಲೆ ಇರಬೇಕು. ಯಾಕೆಂದರೆ ನಮ್ಮ ಯಜಮಾನ, ನಮ್ಮ ಧನಿ, ನಮ್ಮ ಮ್ಯಾನೇಜರ್ ನಮ್ಮನ್ನು ನೋಡದಿರಲಿ, ಆದರೆ ದೇವರು ನಮ್ಮನ್ನು ಯಾವಾಗಲೂ ನೋಡುತ್ತಿರ್ತಾರೆ.
ಸಿರಾಕು ಗ್ರಂಥದಲ್ಲಿ ನಾವು ಓದ್ತೇವೆ 23ನೇ ಅಧ್ಯಾಯ 19ನೇ ವಚನ. ದೇವರ ಕಣ್ಣುಗಳು ಸೂರ್ಯನಿಗಿಂತ 10,000 ಪಟ್ಟು ಹೆಚ್ಚು ಶಕ್ತಿಶಾಲಿ. ಅಂತಹ ಶಕ್ತಿಶಾಲಿಯ ಕಣ್ಣುಗಳಿಂದ ದೇವರು ನೋಡುವಾಗ ನಾವು ದೇವರಿಂದ ಏನನ್ನು ಕೂಡ ಗೌಪ್ಯವಾಗಿ ಇಡಲು ಅಸಾಧ್ಯ. ಅದಕ್ಕೆ ಬದಲಾಗಿ ನಾವು ಸತ್ಯವಂತರಾಗಿ, ಪ್ರಾಮಾಣಿಕರಾಗಿ, ಕಠಿಣ ಪರಿಶ್ರಮದಿಂದ ನಾವು ಮಾಡಬೇಕಾದಂತಹ ಪ್ರತಿಯೊಂದು ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ ನಾವು ಮಾಡಿದಾಗ ದೇವರಿಗೆ ಕೂಡ ನಾವು ಮೆಚ್ಚುವೆವು. ನಾವು ಎಲ್ಲಿ ಕೆಲಸ ಮಾಡ್ತೇವೆ ಆ ಧನಿಗಳಿಗೆ, ಆ ಯಜಮಾನರಿಗೆ, ಆ ಕಂಪನಿಯ ಬಾಸ್ಗಳಿಗೆ, ಆ ಕಂಪನಿಯ ಯಜಮಾನರಿಗೆ ನಾವು ಮೆಚ್ಚುಗೆಯಾಗುವೆವು. ಹಾಗೂ ನಮ್ಮ ಜೀವನ ಆಧ್ಯಾತ್ಮಿಕವಾಗಿ ಕೂಡ ಸಫಲವಾಗುವುದು, ವಿಜಯಶಾಲಿಯಾಗುವುದು, ಆಧ್ಯಾತ್ಮಿಕವಾಗಿ ಕೂಡ ವಿಜಯಶಾಲಿಯಾಗುವುದು. ನಾನು ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತೇನೆ. ನೀವು ನಿಮ್ಮ ಜೀವನದಲ್ಲಿ ಸಫಲರಾಗಬೇಕು. ಯು ಮಸ್ಟ್ ಬಿಕಮ್ ವೆರಿ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್. ಯು ಮಸ್ಟ್ ಬಿ ರಿಯಲಿ ಪ್ರಾಸ್ಪರಸ್. ಯು ಮಸ್ಟ್ ಬಿ ರಿಚ್. ಯು ಮಸ್ಟ್ ಎಕ್ಸ್ಪೀರಿಯನ್ಸ್ ಎವ್ರಿ ಬ್ಲೆಸ್ಸಿಂಗ್ಸ್ ಆನ್ ದಿಸ್ earth. You should be really successful in your any worldly activities, maybe sports or maybe music and singing or other activities in your education, in your job, in your business, in your farming or anything that you do in your life. You should be successful and God will make you successful when you believe in Him. Let us close our eyes and pray. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಿಮ್ಮ ಮಕ್ಕಳಿಗೆ ಯಶಸ್ಸನ್ನು ಕೊಡಿರಿ. ಅವರು ವಿಜಯಶಾಲಿಯಾಗುವಂತೆ ಅವರನ್ನು ಆಶೀರ್ವದಿಸಿರಿ. ನಮ್ಮ ಮಧ್ಯದಲ್ಲಿರುವಂತಹ ರೋಗಿಗಳನ್ನು ಗುಣ ಮಾಡಿರಿ. ಅವರ ನೋವುಗಳನ್ನು ತೊಲಗಿಸಿರಿ ಯೇಸುವೆ. ಕೆಲವರಿಗೆ ಅದು ಸಹಿಸಲಾಗದಂತಹ ನೋವುಗಳಿವೆ. ಆ ನೋವುಗಳಿಂದ ಅವರನ್ನು ಮುಕ್ತಿಗೊಳಿಸಿರಿ. ಭುಜದ ನೋವು, ಸ್ಪಾಂಡಿಲೈಟಿಸ್, ತಲೆನೋವು, ರಾತ್ರಿ ಸರಿಯಾಗಿ ನಿದ್ರೆ ಬರುವುದಿಲ್ಲ, ಮಾನಸಿಕವಾದ ಹಿಂಸೆಯನ್ನು ಅವರು ಅನುಭವಿಸ್ತಾರೆ. ಏನೇನೋ ಆಲೋಚನೆಗಳು ಅವರ ತಲೆಯಲ್ಲಿ ಬರ್ತವೆ. ಇನ್ನು ಕೆಲವರಿಗೆ ಕಣ್ಣುಗಳ ದೃಷ್ಟಿ ಕಡಿಮೆ ಆಗಿದೆ. ಇನ್ನು ಕೆಲವರಿಗೆ ತಮ್ಮ ಬಾಯಿಯ ಒಳಗೆ ಅಲ್ಸರ್ಸ್ಗಳಾಗಿವೆ, ಕ್ಯಾನ್ಸರ್ ಆಗಿದೆ, ಬಾಯಿಯಲ್ಲಿ ನಾಲಗೆಯ ಕ್ಯಾನ್ಸರ್ ಆಗಿದೆ. ಇನ್ನು ಕೆಲವರಿಗೆ ಥೈರಾಯ್ಡ್ ಕ್ಯಾನ್ಸರ್ನಿಂದ ಅವರು ಬಳಲ್ತಾ ಇದ್ದಾರೆ. ಇನ್ನು ಕೆಲವರಿಗೆ ನ್ಯೂಮೋನಿಯಾ ಆಗಿದೆ, ಆಸ್ಮ್ಯಾಟಿಕ್ ಪ್ರಾಬ್ಲಮ್ ಇದೆ. ಪ್ರಭು ಯೇಸುವೆ, ನಿಮಗೆ ಎಲ್ಲವೂ ಸಾಧ್ಯ. ಎಲ್ಲವನ್ನು ಗುಣ ಮಾಡಿರಿ. ಆಸಿಡಿಟಿ, ಗ್ಯಾಸ್ಟ್ರೈಟಿಸ್, ಡಯಾಬಿಟಿಸ್, ಹೃದಯದ ಕಾಯಿಲೆಗಳು ಹಾಗೂ ರಕ್ತದ ಒತ್ತಡ ಹಾಗೂ ರಕ್ತದ ಕಾಯಿಲೆಗಳು, ಮೊಣಕಾಲು ನೋವು, ಅಸಿಡಿಟಿ, ಅರ್ಥರೈಟಿಸ್, ಯೂರಿಕ್ ಆಸಿಡ್ ಅಥವಾ ಪಾದದ ಬುಡದಲ್ಲಿ ಕೆಲವು ಮೊಳೆಗಳ ಹಾಗೆ ಸರಿಯಾಗಿ ನಡೆಯಲಿಕ್ಕೆ ಆಗೋದಿಲ್ಲ, ಬಲಹೀನತೆ ಕಾಲುಗಳಲ್ಲಿ, ವಿಶೇಷವಾದ ಸೊಂಟದ ನೋವು, ಸ್ಲಿಪ್ ಡಿಸ್ಕ್ ಅಥವಾ ಕಿಡ್ನಿ ಫೇಲ್ಯೂರ್. ಹೌದು, ಎಷ್ಟೋ ಮಂದಿ ನಮ್ಮ ಸಹೋದರರಿಗೆ ಫೈಬ್ರಾಯ್ಡ್ಸ್ ಇನ್ ದ ಓವರೀಸ್ ಆ್ಯಂಡ್ ಇನ್ ದ ಯೂಥ್ರಸ್ ಆ್ಯಂಡ್ ದೆನ್ ದೇ ಹ್ಯಾವ್ ಪ್ರಾಬ್ಲಮ್ಸ್ ಇನ್ ದ ಮಂತ್ಲಿ ಬ್ಲಡ್ ಫ್ಲೋ. ಯೇಸುವೆ, ಆ ಮಾಸಿಕ ರಕ್ತಸ್ರಾವದಿಂದ ಬಳಲುವ ಎಲ್ಲ ನಮ್ಮ ಸಹೋದರಿಗಾಗಿ ಕಣ್ಣೀರು ಸುರಿಸಿ ನಾವು ಪ್ರಾರ್ಥಿಸ್ತೇವೆ. ಅವರನ್ನು ಗುಣ ಮಾಡಿರಿ ಯೇಸುವೆ. ವಿವಾಹ ಜೀವನದಲ್ಲಿ ಸಂತಾನ ಭಾಗ್ಯ ಇಲ್ಲದವರಿಗಾಗಿ ಪ್ರಾರ್ಥಿಸ್ತೇವೆ. ಅವರಿಗೆ ಸಕಾಲದಲ್ಲಿ ಸಂತಾನ ಭಾಗ್ಯವನ್ನು ಒದಗಿಸಿರಿ. ಕೆಲಸ ಇಲ್ಲದವರಿಗೆ, ಉದ್ಯೋಗ ಇಲ್ಲದವರಿಗೆ ಒಳ್ಳೆಯ ಉದ್ಯೋಗವನ್ನು ಒದಗಿಸಿರಿ. ವ್ಯಾಪಾರದಲ್ಲಿ ಒಳ್ಳೆಯ ಲಾಭವಾಗುವಂತೆ ಅವರನ್ನು ಆಶೀರ್ವದಿಸಿರಿ. ಯೇಸುವೇ, ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್, ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು, ಪ್ರಭು ಯೇಸು ಕ್ರಿಸ್ತರು, ತಂದೆಯಾದ ದೇವರು ಹಾಗೂ ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.